ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡದ 2ನೇ ಮಹಡಿಯಲ್ಲಿ ಸಂಸದರ ಕಚೇರಿ ನವೀಕೃತವಾಗಿ ಕಾರ್ಯಾರಂಭಿಸಲಿದ್ದು ಇದರ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರು ದೀಪ ಬೆಳಗಿಸಿ ಬಿಜೆಪಿ ಸಂಸದರ ಕಾರ್ಯಾಲಯವನ್ನು ಉದ್ಘಾಟಿಸಿದರು. ಇದೇ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಮಾತನಾಡಿ, ದಕ್ಷಿಣ ಕನ್ನಡ ಲೋಕಸಭಾ ಸದಸ್ಯರ ಕಾರ್ಯಾಲಯ ಕಳೆದ 10 ವರ್ಷದಿಂದ ಇಲ್ಲೇ ಕಾರ್ಯನಿರ್ವಹಿಸುತ್ತಿತ್ತು. ಇದೀಗ ನವೀಕೃತ ಕಾರ್ಯಾಲಯ ನಿರ್ಮಿಸಿದ್ದು ಇದರ ಉದ್ಘಾಟನೆಯನ್ನ ಬಿಎಲ್ ಸಂತೋಷ್ ಅವರು ನೆರವೇರಿಸಿದ್ರು. ಪೇಪರ್ಲೆಸ್ ಕಾರ್ಯಾಲಯವಾಗಿ ಇದೀಗ ಪರಿವರ್ತನೆಗೊಂಡಿದೆ. ಇವತ್ತಿನಿಂದ ಬರುವ ಮನವಿಗಳನ್ನು ಆ ಇಲಾಖೆಗೆ ತಕ್ಷಣ ಕಂಪ್ಯೂಟರ್ ಮುಖಾಂತರವೇ ಕೇಂದ್ರ ರಾಜ್ಯ ಸರ್ಕಾರದ ಇಲಾಖೆಗಳಿಗೆ ತಲುಪಿಸುವಂತಹ ಕೆಲಸ ಮಾಡಲಾಗುವುದೆಂದು ಹೇಳಿದ್ರು. 10 ವರ್ಷದಿಂದ ನಾನು ಬೆಳಿಗ್ಗೆ 6 ಗಂಟೆಯಿಂದ ಈ ಕಾರ್ಯಾಲಯದಲ್ಲಿ ಇರ್ತಿದ್ದೆ. ಶನಿವಾರ ಆದಿತ್ಯವಾರ ಹೊರತುಪಡಿಸಿ ರಜಾ ದಿನಗಳನ್ನು ಹೊರತುಪಡಿಸಿ ಬೆಳಿಗ್ಗೆ ಬರ್ತಿದ್ದೆ. 9-9:30 ಗಂಟೆವರೆಗೆ ಇರ್ತಿದ್ದೆ. ಮುಂದೆಯೂ ನಾನು ಬೆಂಗಳೂರಲ್ಲಿದ್ದ ದಿವಸ 6 ಗಂಟೆಯಿಂದ 9:30 ಗಂಟೆವರೆಗೆ ಇಲ್ಲೇ ಮಂಗಳವಾರ ದಿವಸ ಪೂರ್ತಿಯಾಗಿ ಕಚೇರಿಯಲ್ಲೇ ಇರುವಂಥ ಕೆಲಸ ಕಾರ್ಯಗಳು ಹಿಂದೆ ನಡೀತಿತ್ತು, ಅದು ಮುಂದೆ ನಡೆಸ್ತೇವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಯೋಜನೆಗಳ ಮಾಹಿತಿಗಳನ್ನು ಮುಂದಿನ ದಿನಗಳಲ್ಲಿ ನಾವು ಇಟ್ಕೊಳ್ತೇವೆ. ಪೂರ್ತಿಯಾಗಿರ್ತದೆ ಮಾಹಿತಿ ಸಂಬಂಧಪಟ್ಟ ಈಗಾಗಲೇ 5-6 ನಮ್ಮ ಸ್ಟಾಫ್ಗಳನ್ನು ತಗೊಂಡಿದ್ದೇವೆ. ಚೇಂಬರ್ ಆಗಿದೆ. ಮೀಟಿಂಗ್ಗಳು ಯಾವುದೇ ಸಮಸ್ಯೆಗಳನ್ನು ಮಾಡಿಕೊಂಡು ಟೀಮ್ ಆಗಿ ಬಂದರೆ ಸಂಘಟನೆ ಮಾಡಿಕೊಂಡ್ರೆ ಅವರಿಗೆ ಮಾಹಿತಿ ಕೊಡ್ತಕ್ಕಂಥ ಕೆಲಸ ಎಲ್ಲ ಕೆಲಸ. ಈ ಸಂದರ್ಭ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿ, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಂಜೀವ ಮಠಂದೂರು, ಶಾಸಕರಾದ ಡಿ ವೇದವ್ಯಾಸ್ ಕಾಮತ್, ಡಾ ವೈ ಭರತ್, ಉಮಾನಾಥ್ ಕೋಟ್ಯಾನ್, ಎಸ್ ಅಂಗಾರ, ವಿ ಸುನಿಲ್ ಕುಮಾರ್ ಮತ್ತು ಬಿಜೆಪಿಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.